ಶಿವಶಂಕರ ಸರ್ವಾತ್ಮ ಮೃತ್ಯುಂಜಯ ನಮಸ್ಮೃತ್ಯ ಮೃತ್ಯುಂಜಯ ಲಕ್ಷ್ಮೀ ಮಣಿಗಣ ಸರ್ವಮಂಗಲ ಸರ್ವಮಂಗಲಮಂಗಲ್ಯೇ ಶಿವೇ ಸರ್ವಾರ್ಥದ ಶರಣ್ಯೇ ಗಣೇಶ ಉದ್ದೇಶವಾಗಿ ಇವತ್ತಿನ ದಿವಸ ನಾವು ನಾಟಿ ಮಾಡಿ ಉದ್ದೇಶವಾಗಿ ಭೂಮಿಯನ್ನು ಉಳಬೇಕು ಅಂತಾದರೆ ಭೂಮಿಗೆ ಅಧಿಪತಿಯಾಗತಕ್ಕಂತಹ ಈ ಮಾತೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವುದಾದ್ರೂ ಕ್ರಿಮಿಕೀಟಾದಿಗಳ ನಾಶ ನಾಡದೋಷಗಳು ಯಾವುದೇ ರೀತಿಯ ಕ್ರಿಮಿಕಾದಿಗಳಾದರೆ ಕ್ಷಮೆ ಕೊಟ್ಟು ಮುಂದೆ ಆಗತಕ್ಕಂತಹ ಆ ಕೃಷಿ ಕ್ಷೇತ್ರ ಅಭಿವೃದ್ಧಿಯಾಗಿ ಮಹಾಲಿಂಗೇಶ್ವರನ ನೈವೇದ್ಯಕ್ಕೆ ನಾವು ಅದರ ಅಕ್ಕಿಯಿಂದ ನೈವೇದ್ಯವನ್ನು ಮಾಡಿ ಸಮರ್ಪಣೆ ಮಾಡ್ತೇವೆ. ಆ ಉದ್ದೇಶವಾಗಿ ಮಾಡತಕ್ಕಂಥ ಕಾರ್ಯ ಯಾವುದೇ ರೀತಿಯ ತೊಂದರೆ ಆಗದೆ, ಪಶು ಪಕ್ಷಿಗಳಿಗೆ ಕೂಡ ಹಿಂಸೆ ಆಗದೆ, ದನಕರುಗಳಿಗೆ ತೊಂದರೆ ಆಗದೆ ಆ ಕೃಷಿ ಕ್ಷೇತ್ರ ನಿತ್ಯ ಅಭಿವೃದ್ಧಿಯಾಗಿ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಸಿಕ್ಕಿ ಉತ್ತರೋತ್ತರ ಯಶಸ್ಸಾಗಬೇಕು ಎಲ್ಲರೂ ಮನಸ್ಸಿನಲ್ಲಿ ಪ್ರಾರ್ಥನೆ. ದೇವಾಧಾರಬಲಂ ಸಂತಬಲಂ ದೇವ ವಿದ್ಯಾಬಲಂ ದೈವಬಲಂ ದೇವ ಲಕ್ಷ್ಮೀಪತಿಗೆ ಅಂದೇವಂತರಾದ ಶಾಂತಿರಶ್ವರ್ಯ ಪುತ್ತೂರು ಮಾಲಿಂಗೇಶ್ವರ ದೇವರ
ಈ ಪುಣ್ಯದ ಗದ್ದೆಯಲ್ಲಿ ಭತ್ತದ ಬೆಳೆಯನ್ನು ಮಾಡಬೇಕಂತ ಎಲ್ಲ ಭಕ್ತಾದಿಗಳ ಆಶಯದ ಮೇರೆಗೆ ಇವತ್ತು ಕೆಲಸವನ್ನು ಆರಂಭ ಮಾಡ್ತಾ ಇದ್ವಿ. ಪ್ರತಿ ವರ್ಷವೂ ಈ ಭತ್ತದ ಕೃಷಿ ಇದರಲ್ಲಿ ಮಾಡ್ತಾ ಇದ್ವಿ. ಅದು ಈ ವರ್ಷ ನಾನು ಅವರಿಗೆಲ್ಲ ವಿನಂತಿ ಮಾಡಿಕೊಳ್ಳೋದು, ನಾವು ಬರೀ ಕೃಷಿಯನ್ನು ಆರಂಭ ಮಾಡುವುದಲ್ಲ, ಆ ಕೃಷಿ ಅದರಿಂದ ಭತ್ತ ಮತ್ತು ಅಕ್ಕಿ ಸಿಗುವವರೆಗೆ ನಾವು ಅದನ್ನು ಪ್ರಯತ್ನ ಪಟ್ಟು ಅದನ್ನು ಮಾಡುವಂಥ ವ್ಯವಸ್ಥಿತ ರೀತಿಯಾಗಿ ಮಾಡುವಂಥದ್ದಾಗಬೇಕು. ಯಾಕಂದರೆ ಇದು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡುವಂಥ ಈ ಕೃಷಿ, ಭತ್ತದ ಕೃಷಿ, ಇದು ಮಾದರಿ ಆಗಬೇಕು. 4 ಜನ ಇದನ್ನು ನೋಡಿಕೊಂಡು ಈ ರೀತಿಯೂ ಮಾಡಬಹುದು ಅನ್ನುವ ಪರಿಕಲ್ಪನೆ ಜನರಿಗೆ ಹೋಗುವಂಥ ಕೆಲಸಗಳಾಗಬೇಕು. ಈ ವರ್ಷ ವಿಶೇಷ ಏನಂದರೆ, ನಾನು ಕಳೆದ ವರ್ಷ ನಾನೇ ಕೂಡ ಇಲ್ಲಿ ಈ ಭತ್ತದ ಕೃಷಿಗೆ ಆರಂಭ ಮಾಡಿಸಿದ್ದು ನಾನು. ಆದರೆ ಒಂದು ತಿಂಗಳ ನಂತರ ಬರುವಾಗ ಇದು ಭತ್ತನ ಅಲ್ಲ ಇದು ಕಸನ ಅಂತ ಗೊತ್ತಾಗ್ತಾ ಇರಲಿಲ್ಲ. ಈ ವರ್ಷ ನಾವು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯವರನ್ನು ಜೋಡಿಸ್ಕೊಂಡಿದ್ದೀವಿ. ಅಂದರೆ ಇದರ ಪೂರ್ತಿ ಮಾಹಿತಿ ಮತ್ತು ಕೃಷಿ ಇಲಾಖೆಯವರನ್ನು ಕೂಡ ಜೋಡಿಸ್ಕೊಳ್ತೀವಿ. ಭತ್ತ ಬಿತ್ತನೆ ಮಾಡುವುದು ಮಾತ್ರ ಅಲ್ಲ, ಅದು ಪೂರ್ತಿ ನಮಗೆ ಅದರಿಂದ ಭತ್ತ ಸಿಗುವವರೆಗೆ, ಆ ಅಕ್ಕಿ ದೇವರಿಗೆ ಅರ್ಪಣೆ ಆಗುವವರೆಗೆ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕಂತ ನಮ್ಮ ಕಲ್ಪನೆಗಳಿದೆ. ಆ ರೀತಿ ಮಾಡುವಂಥ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಒಟ್ಟು ನಮ್ಮ ದೇವಸ್ಥಾನದಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿಂದ ಸಿಬ್ಬಂದಿ ವರ್ಗ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಈ ಭಾಗದ ಭಕ್ತಾದಿಗಳು, ಕೃಷಿ ಇಲಾಖೆ ಸೇರಿಕೊಂಡು ಈ ವರ್ಷ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಪರಿಕಲ್ಪನೆಯನ್ನು ಕಂಡಿದ್ದೇವೆ. ಆ ರೀತಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.